Corporation presents Red FM Tulu Film Awards Season 5 Best Performance in Negative Role. And the nominations are Swaraj Shetty from Pulimunchi, Yash Shetty from Circus, Yuva Shetty from Daskar, Chetan Rai Mani from Dharmadaiva, Sai Ballal from Young Superstar. Yes, best performance in negative role. Legeri bodu ಬಂದು ನಿಂಚೆ ಟೈಮ್ ಅದು. Okay. ನಮ್ಮ ನಾಮಿನೇಷನ್ ದುಯ್ಯ ಮಾತ ಪಂಟರ್ ನಕ್ಲೆ ಪುನು ಆಲ್ ದ 5 ಆರ್ ವೆರಿ ಬೆಸ್ಟ್ ಬಾರಿ ಖುಷಿ ಆಗ್ನಕ್ಲೆ ಮಾದರಿಲ್ಲ ತೂನಗ ಬಟ್ ಅವಾರ್ಡ್ ಖಾಲಿ ಒರಿಯಾಗಿ ಹೋಗ್ತೀನಿ ಸಂಚಾದ ಎನ್ನ ಭಾಗ್ಯ ಅಂದೇನು ಒಟ್ಟಿಗೆ ಅನೌನ್ಸ್ ಮಾಡ್ಬೋದಲ್ಲ ನಮ್ಮ ರೋನ್ ಕಾರ್ಪೊರೇಷನ್ ರೆಡ್ ಎಫ್ ಎಂ ತುಳು ಫಿಲ್ಮ್ ಅವಾರ್ಡ್ಸ್ ಸೀಸನ್ 5 for the category Best Performance in Negative Role goes to Yuva Shetty from Daskar. ಮಸ್ತ್ ಚೆನ್ನಾಗಿ ಪುನಃ ಅದೇ ರೀತಿ ನಮ್ಮ ಫೋಟೋ ತುಯ್ಯ ಸೇವ್ ಮಾಡೋ ತುಯ್ಯ ಅದೇಗಿಲ್ಲ ಬೇರೆಗಿಲ್ಲ ಅಚ್ಚಾ ಗಜಾಂತರದ ವ್ಯತ್ಯಾಸ ಉಂಟು. ಎಸ್ ಅದು ಅದ್ಭುತವಾದ ಪರ್ಫಾರ್ಮೆನ್ಸ್ ಸೊ ಶುಭಾಶಯ ಕಂಗ್ರಾಚುಲೇಷನ್ ಧನ್ಯವಾದ. ಏಪಲ ಕನಗಟ್ಟೊಂದಿತ್ತು ಫಸ್ಟ್ ಆಫ್ ಆಲ್ ಮಾತ ಬೈದಿನ ಮಾತ ಬೆನ್ನೇರೇಗಿ ಮಲವಲ್ಲ ದಿಗ್ಗಜರೇಗಿ ಅಂಚೆನೆ ರೆಡ್ ಎಫ್ ಎಮ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾರಿ ಶೋಕದ ಪ್ರೋಗ್ರಾಮ್ ಇಂಚೆ ಒಂದು ಫಸ್ಟ್ ಟೈಮ್ ನಾನು ಸ್ಟೇಜ್ ಬಂದಿಂಚಿನ ಈತ ಮಲ್ಲೊಂದು ಅವಾರ್ಡ್ ಬೇಕು ಒಂದು ದುನ್ನೊಂಡು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಡೀ ಒಂದು ನೆತ್ತ ಆನ್ ಸ್ಕ್ರೀನ್ ಏನ ಮಲ್ದೆ ಇದು ಕಂಪ್ಲೀಟ್ಲಿ ಕ್ರೆಡಿಟ್ ಏನು ಇಡೀ ಡಸ್ಕರ್ ಟೀಮ್ ಬೋರ್ಡು ಬಿಕಾಸ್ ನಾನು ಎಂಜಿನ ಅವ್ರು ಮಲ್ದೆ ಅವು ಕಂಪ್ಲೀಟ್ಲಿ ಪಿನ್ ಟು ಪಿನ್ ರೆಡಿ ಮಾಡ್ತೀನಿ. ಅನೀಶ್ ಪೂಜಾರಿ ವೇಣೂರ್ ಆ್ಯಂಡ್ ಟೀಮ್ ದಿಸ್ ಇಸ್ ಫಾರ್ ಯು ಆ್ಯಂಡ್ ನಾ ಪಪ್ಪ ಅಮ್ಮಲ ಬೈದೇವೆ ನಿಮಗೆ ಮಸ್ತ್ ಪಾತ್ರ ಅಂದ್ಕೊಂಡು ಮಸ್ತ್ ಉಂಡು. ಥ್ಯಾಂಕ್ ಯು ಸೋ ಮಚ್ ಅಮ್ಮಲ ಪಪ್ಪಲ ಬರ್ಪಿ ವರ್ಷ ಟಿಕೆಟ್ ಮಾತ್ರ ನಿಕಟ ನಟೋಲ್ಲಿ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. Thank you so much. And Nanala Kenta Award. Once again, a very congratulations, Yuva Shetty and team Daskar Panadu. Okay, Nana Barpunachina Award.